ಕರ್ನಾಟಕ ಕರಾವಳಿಯ ಜನತೆ ಪವಿತ್ರ ಕುಂಭಮೇಳದಲ್ಲಿ ಪಾಲ್ಗೊಳ್ಳಲು ವಿಶೇಷ ರೈಲು ವ್ಯವಸ್ಥೆ ಕಲ್ಪಿಸಬೇಕೆಂಬ ಬೇಡಿಕೆ ಇಟ್ಟಿದ್ದರು. ಈ ಬೇಡಿಕೆಯನ್ನು ಪರಿಗಣಿಸಿ ರೈಲು ಮಂಜೂರು ಮಾಡಲಾಗಿದೆ. ಆದರೆ ಈ ರೈಲು ಮಂಗಳೂರಿನಿಂದ ಹೊರಟು ಪ್ರಯಾಣಿಸುವ ಬದಲು ಉಡುಪಿಯಿಂದ ತೆರಳುವಂತೆ ನಿರ್ಧಾರ ಕೈಗೊಳ್ಳಲಾಗಿದೆ. ಇದು ಮಂಗಳೂರಿನ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿರುವಂತೆ ಕಾಣುತ್ತಿದೆ. ಮಂಗಳೂರು ಕರ್ನಾಟಕ ಕರಾವಳಿಯ ಪ್ರಮುಖ ನಗರವಾಗಿದೆ. ವಾಣಿಜ್ಯ, ಶಿಕ್ಷಣ, ಆರೋಗ್ಯ ಸೇವೆಗಳ ಕೇಂದ್ರವಾಗಿ ಕೂಡ ಮಂಗಳೂರು ಮಹತ್ವ ಹೊಂದಿದೆ. ಕರಾವಳಿ ಭಾಗದ ಹಲವಾರು ಜನರು ಈ ನಗರದಲ್ಲಿ ವಾಸಿಸುತ್ತಿದ್ದು, ಪ್ರವಾಸೋದ್ಯಮ ಹಾಗೂ ಧಾರ್ಮಿಕ ಯಾತ್ರೆಗಳಿಗೆ ಮಂಗಳೂರಿನ ರೈಲು ಸಂಪರ್ಕವನ್ನು ಹೆಚ್ಚಾಗಿ ಬಳಸುತ್ತಾರೆ. ಇಂತಹ ಮಹತ್ವದ ನಗರವನ್ನೇ ಕಡೆಗಣಿಸಿ ಕುಂಭಮೇಳ ವಿಶೇಷ ರೈಲು ಉಡುಪಿಯಿಂದ ತೆರಳಲು ನಿರ್ಧಾರ ಮಾಡಿರುವುದು ಸರಿಯಲ್ಲ. ಈ ರೈಲು ಮಂಗಳೂರಿನಿಂದ ಪ್ರಾರಂಭವಾಗಿದ್ದರೆ ಧರ್ಮಸ್ಥಳದ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದ ಭಕ್ತರಿಗೂ ಹಾಗೂ ಮಂಗಳೂರು, ಸುರತ್ಕಲ್, ಮುಲ್ಕಿ ಸುತ್ತಮುತ್ತಲಿನ ಅಪಾರ ಸಂಖ್ಯೆಯ ಯಾತ್ರಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗುತ್ತಿತ್ತು. ಆದರೆ ಉಡುಪಿಯಿಂದ ರೈಲು ಆರಂಭಗೊಳ್ಳುವುದರಿಂದ ಈ ಭಾಗದ ಜನರು ತೊಂದರೆ ಅನುಭವಿಸಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಅವರು ವಿಶೇಷ ರೈಲಿನಲ್ಲಿ ಪ್ರಯಾಣಿಸಲು ಉಡುಪಿಗೆ ತೆರಳಬೇಕಾದ್ದು, ಈ ಮಧ್ಯೆ ಹೆಚ್ಚುವರಿ ಸಮಯ ಮತ್ತು ಹಣ ವ್ಯಯ ಮಾಡಬೇಕಾಗುವುದು. ಇದು ಅನೇಕ ಜನರಿಗೆ ಅಸೌಕರ್ಯವನ್ನ ಉಂಟು ಮಾಡುವಂತಾಗಿದೆ. ಯಾವ ಕಾರಣಕ್ಕಾಗಿ ಮಂಗಳೂರಿನ ಒಂದು ಪ್ರಮುಖ ನಗರವನ್ನು ಕಡೆಗಣಿಸಿ ಉಡುಪಿಯಿಂದ ರೈಲು ಆರಂಭಗೊಳ್ಳುವಂತೆ ನಿರ್ಧಾರ ಕೈಗೊಳ್ಳಲಾಗಿದೆ ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಇದನ್ನು ತಾರತಮ್ಯ ಎಂದೇ ಹೇಳಬೇಕು. ಮಂಗಳೂರು ಜನತೆ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಮತ್ತು ಈ ವಿಷಯದಲ್ಲಿ ತಮ್ಮ ಹಕ್ಕುಗಳಿಗಾಗಿ ಒತ್ತಾಯ ಮಾಡಬೇಕು. ಸಾರ್ವಜನಿಕರ ಬೆಂಬಲ ಹಾಗೂ ರಾಜಕೀಯ ಪ್ರತಿನಿಧಿಗಳ ಮಧ್ಯ ಪ್ರವೇಶದ ಅಗತ್ಯ ಈ ಸಂದರ್ಭದಲ್ಲಿದೆ. ಸಂಸದರು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಈ ರೈಲು ಮಂಗಳೂರಿನಿಂದಲೇ ಪ್ರಾರಂಭವಾಗುವಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ಇದು ಮಂಗಳೂರು ಜನರ ಹಿತಾಸಕ್ತಿಗೆ ತಕ್ಕ ರೀತಿಯ ನ್ಯಾಯ ದೊರಕಿಸಿಕೊಡುವಂತಾಗ್ತದೆ. ಮಂಗಳೂರು ಕರಾವಳಿಯ ಜನತೆ ಈ ವಿಚಾರದಲ್ಲಿ ಸ್ಪಷ್ಟ ಮತ್ತು ನ್ಯಾಯ ಸಿಗುವ ನಿರ್ಧಾರವನ್ನ ಪಡೆಯುವವರೆಗೂ ಧ್ವನಿ ಎತ್ತಿ ಹೋರಾಟ ಮಾಡಬೇಕು. ಇದು ಕೇವಲ ಒಂದು ರೈಲಿನ ವಿಷಯವಲ್ಲ. ಭವಿಷ್ಯದಲ್ಲಿ ಈ ಭಾಗದ ಜನರನ್ನ ಮತ್ತೆ ಮತ್ತೆ ಕಡೆಗಣಿಸುವ ಅಪಾಯವಿದೆ. ಆದ್ದರಿಂದ ಈ ಅನ್ಯಾಯವನ್ನ ತಿದ್ದಿಕೊಂಡು ಸೂಕ್ತ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಬೇಕಾಗಿದೆ. ಈ ರೈಲು ತೆರಳಲು ಇನ್ನು ಕೇವಲ 2 ದಿನಗಳಿರುವುದರಿಂದ ಅದನ್ನ ಉಡುಪಿ ಬದಲು ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣದಿಂದ ಆರಂಭಿಸಲು ತ್ವರಿತವಾಗಿ ನಿರ್ಧಾರ ಪ್ರಕಟಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಹಳಷ್ಟು ಜನರಿಗೆ ಕುಂಭಮೇಳಕ್ಕೆ ಹೋಗಲು ಆಸಕ್ತಿ ಇತ್ತು. ಆದುದರಿಂದ ನಾವು ಕುಂಭಮೇಳಕ್ಕೆ ಹೋಗುವ ರೈಲನ್ನು ನೀಡಲು ವಿನಂತಿಸಿದ್ದೆವು. ಇದೀಗ ಉಡುಪಿ ರೈಲು ನಿಲ್ದಾಣದಿಂದ ಕುಂಭಮೇಳಕ್ಕೆ ಹೋಗಲು ಪ್ರಯಾಗ್ರಾಜ್ ತನಕ ಫೆಬ್ರವರಿ 17ರಂದು ರೈಲು ಹೊರಡುತ್ತದೆ. ಇದರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೂ ಬಹಳಷ್ಟು ಮಂಗಳೂರಿಗರಿಗೆ ಕುಂಭಮೇಳಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಆದುದರಿಂದ ಈ ರೈಲನ್ನು ಮಂಗಳೂರು ಸೆಂಟ್ರಲ್ನಿಂದಲೇ ಪ್ರಾರಂಭಿಸಬೇಕೆಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಹಳಷ್ಟು ಜನರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಮಂಗಳೂರು ಸಂಸದರು ಕೂಡಲೇ ಮುತುವರ್ಜಿ ವಹಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಯಾತ್ರಾರ್ಥಿಗಳಿಗೆ ಕುಂಭಮೇಳಕ್ಕೆ ಹೋಗಲು ಇರುವ ಒಂದೇ ಒಂದು ರೈಲನ್ನು ಮಂಗಳೂರು ಸೆಂಟ್ರಲ್ನಿಂದಲೇ ಆರಂಭಿಸಬೇಕೆಂದು ನಾವು ಅವರನ್ನು ಕೇಳಿಕೊಳ್ಳುತ್ತಾ ಇದ್ದೇವೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.